ಆಸ್ಪತ್ರೆ ಬೆಡ್ ಮೇಲೆ ನರಳುತ್ತಾ ಮಲಗಿರೋ ಮಹಿಳೆ ಹೆಸರು ರೂಪಾಗೌಡ ಪಾಟೀಲ್. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಬಾದಾಮಿ ಕಾಲೋನಿ ನಿವಾಸಿ. ಇವಳು ತವರು ಮನೆಯಿಂದ ವರದಕ್ಷಿಣೆ ತರಲಿಲ್ಲ ಎನ್ನುವ ಕಾರಣಕ್ಕೆ ಪತಿ ಶಶಿಧರ ಗೌಡ ಪಾಟೀಲ್ ಎಂಬ ಪಾಪಿ ಪತ್ನಿಗೆ ಚಾಕು ಇರಿದು ಕೊಲೆ ಯತ್ನವನ್ನು ನಡೆಸಿದ್ದಾನೆ. ಅಲ್ಲದೆ ವರದಕ್ಷಿಣೆ ತರುವಂತೆ ನಿತ್ಯ ತನ್ನ ಪತ್ನಿಗೆ ಕಿರುಕುಳವನ್ನು ನೀಡ್ತಾ ಇದ್ದ. ಮದುವೆಯಾದಾಗಿನಿಂದ ಪತ್ನಿಗೆ ಇನ್ನಿಲ್ಲದ ಹಿಂಸೆಯನ್ನ ನೀಡುತ್ತಿದ್ದ ಶಶಿಧರ ಗೌಡ ಪತ್ನಿ ರೂಪಾಗೆ ದೌರ್ಜನ್ಯವನ್ನ ಎಸಗ್ತಾ ಇದ್ದ. ಇದಕ್ಕೆ ಸೊಪ್ಪು ಹಾಕದ ಕಾರಣ ಪತ್ನಿಯ ಎದೆಯ ಭಾಗಕ್ಕೆ ಚಾಕು ಇರಿದು ಮನೆಗೆ ಬೀಗ ಹಾಕಿ ಪರಾರಿಯಾಗಿದ್ದಾನೆ. 3 ತಿಂಗಳಾತ್ರಿ ಇದನ್ನ ನಡೆಸ್ಯಾರ್ರಿ. ನನ್ನ ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲಿ ಕೊಟ್ಟಾನೆ ಅಲ್ಲಿ ಇದನ್ನ ನಡೆಸ್ಯಾರ್ರಿ. ನಾ ಈಗ ಹೆಂಗೆ ಮಾಡ್ಬೇಕ್ರಿ? ಇದನ್ನ ಚೂರಿ ಚುಚ್ಚಿ ಕೊಲ್ಲಾಕ ನಿಂತಿದ್ರಿ ಅವರು. ಏನೋ ದೇವ್ರು ಉಳಿಸ್ಯಾನ್ರಿ ಆಕಿನ್ನ. ಈ ಥರ ನಡೆಸಿಬಿಟ್ಟಾರ್ರಿ ಅವರು. ಇದಕ್ಕೆ ಏನು ಇದನ್ನ ಕೊಡ್ತೀರಾ ಕೊಡ್ರಿ ನೀವು. 10 ವರ್ಷ ಆತ್ರಿ ಲಗ್ನ ಆಗಿ. ಅದ್ರಾಗ ಅವ್ರು ಹಂಗೆ ತೆಗಿಯೋರು. ನನ್ನ ಗಂಡನ್ನು ಹೊಡೆದ್ರಿ ಒಮ್ಮೆ. ಯಾಕೆ ಹೊಡಿವಲ್ರ ಬಿಡು ಅಂದು ಹೆಣ್ಣು ಕೊಟ್ಟೇವೆ ಅಂದು ಸುಮ್ಮನಾಗಿಬಿಟ್ರಿ. ಮತ್ತೆ ರೂಪಾಗೌಡಗೆ ಚಾಕುವಿನಿಂದ ಚುಚ್ಚಿದ್ದಲ್ಲದೆ ಮನೆಗೆ ಬೀಗ ಹಾಕಿಕೊಂಡು ಪತಿರಾಯ ಶಶಿಧರ ಪರಾರಿಯಾಗಿದ್ದಾನೆ. 1 ಗಂಟೆಯ ನಂತರ ಹಲ್ಲೆಗೊಳಗಾದ ರೂಪ ಮನೆಯಲ್ಲಿಯೇ ಇನ್ನೊಂದು ಬೀಗವನ್ನ ತೆಗೆದುಕೊಂಡು ತಾನೇ ಸ್ವತಃ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ಅಲ್ಲದೆ ಸತತವಾಗಿ ಪಾಪಿ ಪತಿರಾಯ ಶಶಿಧರ ಈ ರೀತಿ ಕಳೆದ 5 ಬಾರಿ ಕೊಲೆಗೆ ಯತ್ನಿಸಿ ಹಿರಿಯರ ಸಮ್ಮುಖದಲ್ಲಿ ಸಂಧಾನವನ್ನ ಮಾಡಿಕೊಂಡು ಪೊಲೀಸ್ ಕೇಸ್ನಿಂದ ಬಚಾವಾಗಿದ್ದ. ಸದ್ಯ ಈ ಕುರಿತು ಹುಬ್ಬಳ್ಳಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪತಿರಾಯ ಮಾತ್ರ ನಾಪತ್ತೆ ಆಗಿದ್ದಾನೆ. ಭಾನುವಾರ 10 ಗಂಟೆಗೆ ನಂಗೆ ಚಾಕು ಚುಚ್ಚಿದ್ರಿ ಅವ್ರು. ಚಾಕು ಚುಚ್ಚಿ ಒಳಗೆ ಹಾಕಿ ಚಾವಿ ಹಾಕಿ ಕೆಳಗೆ ಬಂದ್ರಿ ಅವರು. ನಮ್ಮನ್ನ ಮ್ಯಾಲೆ ತಗಡಿನ ಮನ್ಯಾಗ ಇಟ್ಟಾರ್ರಿ. ಅವ್ರು RCC ಮನೆ ಒಳಗೆ ಕೆಳಗದಾರ್ರಿ. ಇಟ್ಟು ಮಗನಷ್ಟ ಕರ್ಕೊಂಡು ಅವ್ರು ಹೊರಗೆ ಬಂದ್ರಿ. ನನ್ನ ಚಾವಿ ಹಾಕಿ ನನ್ನ ಕಡೆ ಇನ್ನೊಂದು ಚಾವಿ ಇತ್ತು. ಆ ಚಾವಿ ತೆಗೆದು ನಾನು ಆಂಬುಲೆನ್ಸಿಗೆ ಫೋನ್ ಮಾಡಿ ವಿವೇಕಾನಂದ ಹಾಸ್ಪಿಟ್ಲಿಗೆ ಬಂದು ನನ್ನ 3 ಮಕ್ಕಳು ಕರ್ಕೊಂಬಂದು ನಾ ಟ್ರೀಟ್ಮೆಂಟ್ ತೊಗೊಳಕೊಂತೇರಿ. ಆಮೇಲೆ ಪೊಲೀಸರು ಬಂದು MLC ಮಾಡ್ಕೊಂಡಿಂದ ಅವ್ರನ್ನ ಫೋನ್ ಹಚ್ಚಿ ಕರೆಸಿದ್ರಿ. ನಮ್ಮ ಸಣ್ಣ ಮಾವರು ಬಂದು ಅದಕ್ಕೆ ಟ್ರೀಟ್ಮೆಂಟಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋದ್ರಿ. ಸದ್ಯ ನಾಪತ್ತೆಯಾಗಿರುವ ಪಾಪಿ ಪತಿರಾಯನ ವಿರುದ್ಧ ಹುಬ್ಬಳ್ಳಿಯ ಪೊಲೀಸರು ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು. ಅಂದಾಗ ಮಾತ್ರ ಹೆಣ್ಣು ಮಕ್ಕಳು ನೆಮ್ಮದಿಯ ಜೀವನವನ್ನ ನಡೆಸಲು ಸಾಧ್ಯ. ವಿನಾಯಕ್ ರೆಡ್ಡಿ, ಸ್ಪಂದನ ನ್ಯೂಸ್, ಹುಬ್ಬಳ್ಳಿ.